ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಪ್ರತಿಯೊಂದು ಮನುಷ್ಯನಿಗೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಕೆಲವೊಬ್ಬರು ಆ ಸಮಸ್ಯೆ ಜೊತೆಗೆ ಆಟ ಆಡಿ ಪಾಠ ಕಲಿತಾರೆ. ಆದರೆ ಇನ್ನೂ ಕೆಲವರಿಗೆ ಆ ಸಮಸ್ಯೆಯಿಂದ ಒಂದಷ್ಟು ಪರಿಣಾಮಗಳಾಗುತ್ತೆ, ಅದೇ ಸೈಕಲಾಜಿಕಲ್ ಪ್ರಾಬ್ಲಮ್ಸ್. ಆದರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತವಾಗ್ಲೂ ಇದೆ. ಸಮಸ್ಯೆ ಅಂದಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಇರಲೇಬೇಕು. ಅದಕ್ಕೆ ಅಂತ ಒಂದು ಸಂಸ್ಥೆ ಇದೆ, ಅದುವೇ ಎನ್ಕರೇಜ್. ಸೊ ಇವತ್ತು ವೈ ಫಾರ್ ಎನ್ಕರೇಜಲ್ಲಿ ಯಾವ ರೀತಿ ಫೆಸಿಲಿಟಿ ಸಿಗುತ್ತೆ ಕೇಳೋಣ ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅನಿಲ್ ಕಾಕುಂಜೆ, HOD ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಮೊಟ್ಟ ಮೊದಲ ಪ್ರಶ್ನೆ, ಈ ಸೆಂಟರ್ಗೆ ಎನ್ಕರೇಜ್ ಅನ್ನೋ ಹೆಸರು ಸ್ವಲ್ಪ ಡಿಫರೆಂಟ್ ಆಗಿದೆ, ಯಾಕೆ ಹೆಸರು? ಒಂದು ಸೈಕ್ಯಾಟ್ರಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಸ್ಟಾರ್ಟ್ ಮಾಡುವಾಗ ನಾವು ಹೆಸರು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಂದು ಸೂಕ್ತವಾದ ಫಿಟ್ ಆಗಿರುವಂಥ ಹೆಸರು ಬೇಕಿತ್ತು, ಒಂದು ಪಾಸಿಟಿವ್ ವರ್ಡ್ ಬೇಕಿತ್ತು. ಸೊ ವಿ ಥಾಟ್ ಎನ್ಕರೇಜ್ ಎಲ್ಲ ರೀತಿಯಲ್ಲಿ ಒಂದು ಫಿಟ್ ವರ್ಡ್. ಒಂದು ಇನ್ನೊಂದು ಇಟ್ ಸ್ಟಾರ್ಟ್ಸ್ ವಿತ್ YEN ನಮ್ಮ ಹೆಸರು. ಸೊ ನಮ್ಮ ಸಂಸ್ಥೆಯ ಹೆಸರು ಕೂಡ ಅದರಲ್ಲಿ ಬರುತ್ತೆ, ಏನಪೋಯ ಹೆಸರು ಕೂಡ ಬರುತ್ತೆ. ಆ್ಯಂಡ್ ಎನ್ಕರೇಜ್ ಅಂದರೆ ಜನರನ್ನು ಮೋಟಿವೇಟ್ ಮಾಡುವಂಥದ್ದು, ಅದು ನಮ್ಮ ಮಾಡುವಂಥ ಕೆಲಸ. ಸೊ ಎಲ್ಲ ರೀತಿಯಲ್ಲಿ ಇದೊಂದು ಫಿಟ್ ವರ್ಡ್ ಅಂತ ವಿ ಥಾಟ್ ಇಟ್ ಎನ್ಕರೇಜ್ ಇಸ್ ದ ರೈಟ್ ವರ್ಡ್. ಎಸ್, ಪ್ರೊನೌನ್ಸಿಯೇಷನ್ಗೆ ಎನ್ಕರೇಜ್ ಅಂತ ಹೇಳ್ತೀವಿ, ಬಟ್ ಸ್ಪೆಲ್ ಮಾಡಬೇಕಾದ್ರೆ YEN ಅಂತ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ, ದಟ್ಸ್ ಸೋ ಕ್ಯೂಟ್. ಸರ್, ಸ್ಟಾರ್ಟಿಂಗ್ ಆಫ್ ದ ಸೆಂಟರ್ ಯಾವಾಗ ಆಯಿತು? ಸೆಂಟರ್ ಯಾವಾಗ ಶುರು ಆಯಿತು, ಹೇಗಾಯಿತು? ಕರೆಕ್ಟ್. ನಾನು ಸೈಕ್ಯಾಟ್ರಿ ಫೀಲ್ಡಲ್ಲಿರೋದು ಸಾಧಾರಣ ಒಂದು ದಶಕತೆಯಿಂದ ಮೇಲೆ ಇದ್ದೇನೆ. ಸೈಕ್ಯಾಟ್ರಿಯಲ್ಲಿ ಸಾಧಾರಣವಾಗಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹೊರರೋಗಿ, ಇನ್ನೊಂದು ಒಳರೋಗಿ, ಎರಡು ಟೈಪ್ ಇದಿರುತ್ತೆ. ಬಟ್ ನಾವು ಏನು ಅಬ್ಸರ್ವ್ ಮಾಡ್ತೇವೆ ಅಂದರೆ ತುಂಬ ಜನ ಒಳರೋಗಿಯಾಗಿ ಇರಲಿಕ್ಕೆ ಅಗತ್ಯ ಇಲ್ಲ, ಆದರೆ ಮನೆಯಲ್ಲೂ ಫಿಟ್ ಆಗಲ್ಲ, ಆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫಿಲ್ ಮಾಡಲಿಕ್ಕೆ ಸಂಸ್ಥೆ ಜಾಗ ಇಲ್ಲ. ಉದಾಹರಣೆ ಕೊಡೋದಿದ್ರೆ, ಈಗ ನಾವು ಆಪರೇಷನ್ಗೆ ಕಾಲು ಏನೋ ಫ್ರ್ಯಾಕ್ಚರ್ ಆಗ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿ ಕಾಲು ಫಿಟ್ ಮಾಡ್ತಾರೆ, ಬಟ್ ಅವನು ಪುನಃ ಮನೆಗೆ ಹೋಗಿ ಓಡಲಿಕ್ಕೆ ಫಿಟ್ ಆಗೋದಿಲ್ಲ. ಅವನು ಪುನಃ ಅವನ ಮುಂಚಿನ ಕೆಲಸ ಫಂಕ್ಷನಾಲಿಟಿ ಆ ಲೆವೆಲಿಗೆ ಬರಬೇಕಿದ್ರೆ ಆ ನಡುವಲ್ಲಿ ಫಿಸಿಯೋಥೆರಪಿ ಬೇಕಾಗ್ತದೆ, ಅವನಿಗೆ ಎಕ್ಸಸೈಸ್ ಬೇಕಾಗ್ತದೆ. ಅದೇ ಥರ ಮನಸ್ಸಿನ ಪ್ರಾಬ್ಲಮ್ಸ್ಗೆ ಆಸ್ಪತ್ರೆಯಿಂದ ಹೋದ ಮೇಲೆ ಅವನು ಪುನಃ ಕಮ್ಯುನಿಟಿ ಅಂದರೆ ಸೊಸೈಟಿಗೆ ಅವನ ಕೆಲಸ ಶುರು ಮಾಡೋ ನಡುವಲ್ಲಿ ಆ ಗ್ಯಾಪ್ ಫಿಲ್ ಮಾಡಲಿಕ್ಕೆ ಈ ಥಾಟ್ ಸ್ವಲ್ಪ ಒಂದು ಸಂಸ್ಥೆ ಏನಾದರೂ ಬೇಕು ಟು ರಿಹ್ಯಾಬಿಲಿಟೇಟ್ ದೆಮ್. ಒಂದು ಇನ್ನೊಂದು, ತುಂಬ ಜನ ಸ್ವಲ್ಪ ಕ್ರಾನಿಕ್ ಇಲ್ನೆಸ್ ಇರ್ತದೆ, ತುಂಬ ದೀರ್ಘವಾದ ಕಾಯಿಲೆಗಳಿರುತ್ತೆ. ಅದಕ್ಕೆ ಅವರಿಗೆ ತುಂಬ ಡೈಲಿ ಸಮ್ ಮೋಟಿವೇಶನ್ ಕೊಡುವಂಥ ಜನರು ಬೇಕಾಗ್ತದೆ. ಸೊ ಅವರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಜಾಗ ಬೇಕಾಗ್ತದೆ. ಸೊ ವಿ ಥಾಟ್ ಈ ಏರಿಯಾದಲ್ಲಿ ಮಂಗಳೂರು ಸರಹದ್ದಿಯಲ್ಲಿ ಈ ಥರದ್ದು ಒಳ್ಳೆ ಸೆಂಟರ್ ಇಲ್ಲ. ಸೊ ವಿ ಥಾಟ್ ದಿಸ್ ದ ರೈಟ್ ಟೈಮ್ ಆ್ಯಂಡ್ ರೈಟ್ ಪ್ಲೇಸ್. ಸೊ ಯಾವಾಗ ಸ್ಟಾರ್ಟ್ ಆಯಿತು ಹಾಗೆ? ಜೂನ್ 26, 2019 ಸ್ಟಾರ್ಟ್ ಮಾಡಿದ್ದೆವು. ವರ್ಲ್ಡ್ ಸಬ್ಸ್ಟೆನ್ಸ್ ಅಬ್ಯೂಸ್ ಪ್ರಿವೆನ್ಷನ್ ಡೇ ಆ ದಿವಸ ಸ್ಟಾರ್ಟ್ ಮಾಡಿ ರೀಸೆಂಟ್ ಆಗಿ ಆಲ್ಮೋಸ್ಟ್ ಒಂದು 2-3 ವರ್ಷ ಆಯ್ತು. 3 ವರ್ಷ ಆಯ್ತು. ಇಲ್ಲಿ ಯಾವುದೇ ಸರ್ವಿಸಸ್ ಅವೈಲೇಬಲ್ ಇದೆ ಡಾಕ್ಟರ್? ಇಲ್ಲಿ ನಾವು ಮನಸ್ಸಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಬ್ಲಮ್ಸ್ಗೆ ಚಿಕಿತ್ಸೆ ಕೊಡ್ತೇವೆ. ವಿ ವರ್ಕ್ ಆಸ್ ಎ ಟೀಮ್. ಅದೊಂದು ಯುನೀಕ್ನೆಸ್. ಅಂದರೆ ಬೇರೆ ಬೇರೆ ಸಂಸ್ಥೆಗಳು ಕೆಲವು ರಿಹ್ಯಾಬಿಲಿಟೇಷನ್ ಇದೆ, ಬಟ್ ಅವರು ಒಂದೊಂದು ವಿಷಯಗಳನ್ನು ಮಾತ್ರ ಟ್ರೀಟ್ಮೆಂಟ್ ಮಾಡುವಂಥದ್ದು. ಕೆಲವು ಕಡೆ ಇದು ಮಾದಕ ಪದಾರ್ಥಗಳ ಟ್ರೀಟ್ಮೆಂಟು, ಕೆಲವು ಮಕ್ಕಳನ್ನು ಮಾತ್ರ ನೋಡುವಂಥದ್ದು, ಕೆಲವು ವಯಸ್ಕರಿಗೆ ಮಾತ್ರ ಇರುವಂಥದ್ದು, ಕೆಲವರು ಹೆಂಗಸರಿಗೆ ಮಾತ್ರ ಇರುವಂಥದ್ದು, ಆ ಥರ ಇದೆ. ನಮ್ಮದು ಇನ್ಕ್ಲೂಸಿವ್ ಆಫ್ ಎವ್ರಿಥಿಂಗ್. ಎನಿ ಮೆಂಟಲ್ ಪ್ರಾಬ್ಲಮ್ ಮತ್ತು ಎನಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್, ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎನಿ ಪ್ರಾಬ್ಲಮ್ ನಾವು ನೋಡ್ತೇವೆ. ಇನ್ನೊಂದು, ಇಲ್ಲಿ ಮೆಡಿಕಲ್ ಡಾಕ್ಟರ್ಸ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಆ್ಯಂಡ್ ವಿ ವರ್ಕ್ ಆಸ್ ಎ ಟೀಮ್. ಸೊ ಇದೊಂದು ಯುನೀಕ್ನೆಸ್. ಇನ್ನೊಂದು, ಇಲ್ಲಿ ಡೇ ಕೇರ್ ಫೆಸಿಲಿಟಿ ಇದೆ, ಬೇರೆ ಸಂಸ್ಥೆಯಲ್ಲಿ ಇಲ್ಲ. ಜನರು ಈಗ ನಾವು ಮಕ್ಕಳನ್ನು ಹೇಗೆ ಸ್ಕೂಲಿಗೆ ಅಥವಾ ಬೇಬಿ ಸಿಟ್ಟಿಂಗ್ ಥರ ಬಿಡ್ತೇವೆ ಮತ್ತು ಈವ್ನಿಂಗ್ ಆಗೋ ಕರ್ಕೊಂಡು ಬರ್ತೇವೆ, ಈಗಿನ ಕಾಲದಲ್ಲಿ ಎಲ್ಲರನ್ನು ಮ್ಯಾನೇಜ್ ಮಾಡಲಿಕ್ಕೆ ಮನೆಯಲ್ಲಿ ಕಷ್ಟ ಆಗ್ತಾ ಇದೆ. ವರ್ಕ್ ಮಾಡುವವರು ಇರ್ತಾರೆ, ನೋಡ್ಕೊಳ್ಳೋರು ಜನ ಇರೋದಿಲ್ಲ, ಅವರನ್ನು ಇಟ್ಕೊಳ್ಳಿಕ್ಕೆ ಜನ ಸಿಗಲ್ಲ. ಸೊ ಅವರು ಬೆಳಿಗ್ಗೆ ಇಲ್ಲಿ ಬಂದು ದಿನಪೂರ್ತಿ ಇಲ್ಲಿ ಕಾಲ ಕಳೆದು ಫುಡ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೇವೆ. ಈವ್ನಿಂಗ್ ಅಷ್ಟೊತ್ತಿಗೆ ಮನೆಗೆ ಹೋಗುವ ಆ ಥರ ಡೇ ಕೇರ್ ಫೆಸಿಲಿಟಿ ಕೂಡ ಇದೆ. ಓಕೆ ಡಾಕ್ಟರ್, ಈಗಾಗಲೇ ಸರ್ವಿಸ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಒಂದಷ್ಟು ಹಿಂಟ್ ಕೊಟ್ರಿ ಉಳಿದ ಸೆಂಟರ್ಗಳಿಂದ ಇದು ಹೇಗೆ ವಿಭಿನ್ನ ಅಂತ. ಆದರೆ ಇದೇ ಪಾಯಿಂಟಿಗೆ ಸ್ಪೆಸಿಫಿಕ್ ಆಗಿ ಮಾತಾಡೋದಾದರೆ ಇದು ಹೇಗೆ ವಿಭಿನ್ನ ಡಾಕ್ಟರ್?
ಆ್ಯಕ್ಚುಲಿ ಇಲ್ಲಿ ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಉಂಟು, ಇನ್ನೊಂದು ಕೌನ್ಸಿಲಿಂಗ್ ಸರ್ವಿಸಸ್ ವಿತ್ ಟೆಸ್ಟಿಂಗ್, ಸೈಕಾಲಜಿಸ್ಟ್ ಫುಲ್ ಟೈಮ್ ಇದ್ದಾರೆ, ಆ್ಯಂಡ್ ಸೋಷಿಯಲ್ ವರ್ಕ್ ಇದೆ, ಸೋಷಿಯಲ್ ವರ್ಕ್ ಟು ಇಂಪ್ರೂವ್ ದೇರ್ ಫಂಕ್ಷನಾಲಿಟಿ ಒಂದು, ಇನ್ನೊಂದು ಬೇರೆ ಬೇರೆ ವೊಕೇಶನಲ್ ಟ್ರೈನಿಂಗ್ ಕೊಡುವಕ್ಕೆ ನೀವು ಅವರನ್ನು ಭೇಟಿ ಮಾಡಿ ಮಾತಾಡ್ಬೋದು. ಸೊ ಅವರು ಎಲ್ಲದರ ಬಗ್ಗೆ ಹೇಳ್ತಾರೆ. ಆ್ಯಂಡ್ ತುಂಬ ಜನರು ಇಲ್ಲಿಂದ ಸೆಂಟರಲ್ಲೇ ಕೆಲಸ ಇದ್ದು ಸೆಂಟರ್ ಕೆಲಸಕ್ಕೆ ಹೋಗಿ ವಾಪಸ್ ಬರೋ ಜನರು ಕೂಡ ಇದ್ದಾರೆ. ಓಕೆ, ಸೊ ಡೇ ಕೇರ್ ಸಿಸ್ಟಮ್ ಕೂಡ ಇದೆ. ಆ್ಯಂಡ್ ಕೆಲಸಕ್ಕೆ ಹೋಗಿ ವಾಪಸ್ ಇಲ್ಲಿಗೆ ಸೆಂಟರ್ಗೆ ಬಂದು ಸ್ಟೇ ಮಾಡುವ ಜನ ಕೂಡ ಇದ್ದಾರೆ. ಕೆಲಸಕ್ಕೆ ಹೋಗಿ ಬಂದು ಸ್ಟೇ ಇಲ್ಲಿ ಮಾಡುವಂತ ಜನರು ಕೂಡ ಇದ್ದಾರೆ. ಸೊ ಹಾಗಾದ್ರೆ ಅವರಿಗೆ ಅಷ್ಟು ಪ್ರಾಬ್ಲಮ್ ಇರಲ್ಲ, ಸ್ವಲ್ಪ ಮೀಡಿಯಂ ಇಂಪ್ರೂವ್ ಆಗ್ತಾ ಇರೋರು, ಇನ್ನು ಸ್ಲೋಲಿ ಅವ್ರ ಮನೆಯಿಂದಲೇ ಕೆಲಸ ಮಾಡುವಂತ ಟೈಪ್ನವರು ಇದ್ದಾರೆ. ಡಾಕ್ಟರ್, ಟೀಮ್ ಮೆಂಬರ್ಸ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಟೀಮ್ ಹೆಡ್ ಆಗಿ ನಾನಿದ್ದೇನೆ. ಆಮೇಲೆ ನಮ್ಮ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ರಾಜೇಶ್ ಅಂತ ಇದ್ದಾರೆ, ಅವರು ಇಲ್ಲಿ ಡೇ ಟು ಡೇ ಅಫೇರ್ಸ್ ಮೆಡಿಕಲ್ ಇದೆಲ್ಲ ನೋಡ್ತಾ ಇದ್ದಾರೆ. ಜೂನಿಯರ್ ಡಾಕ್ಟರ್ಸ್ ಇದ್ದಾರೆ. ಆ್ಯಂಡ್ ಸೈಕಾಲಜಿಸ್ಟ್ ಡಾಕ್ಟರ್ ಸೌಮ್ಯ ಅಂತ ಇದ್ದಾರೆ. ಆ್ಯಂಡ್ ಮಿಸ್ ಅಂಜನಾ ಅಂತ ಅವರು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಇದ್ದಾರೆ. ಆ್ಯಂಡ್ MSW ವೊಕೇಶನಲ್ ಟ್ರೈನಿಂಗ್ ಎಲ್ಲ ಮಾಡಲಿಕ್ಕೆ ಶ್ವೇತಾ ಶೆಟ್ಟಿ ಅಂತ ಇದ್ದಾರೆ. ಸೊ ನೀವೆಲ್ಲರೂ ಅವರನ್ನು ಭೇಟಿ ಆಗ್ಬೋದು, ಅವರು ಅದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ. ಇದು ನಿಮ್ಮ ಟೀಮ್. ಈಗಾಗಲೇ ಹೊರಗಡೆ ಬರ್ಬೇಕಾದ್ರೆ ನೋಡಿದೆ ಹೆಲ್ಪ್ ಲೈನ್ ಅಂತ ಒಂದು ನಂಬರ್ ಎಲ್ಲ ಹಾಕಿದ್ದೀರಾ. ಸೊ ಈ ಹೆಲ್ಪ್ ಲೈನ್ ಬಗ್ಗೆ ಮಾತಾಡೋದಾದ್ರೆ, ವಿ ಪ್ರೊವೈಡ್ ಎಂಡ್ ಟು ಎಂಡ್ ಸರ್ವಿಸ್. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಡಾಕ್ಟರ್ ಹತ್ರ ಹೋಗುವಷ್ಟು ಕೆಲವೊಮ್ಮೆ ಟೈಮ್ ಇರಲ್ಲ, ಅಥವಾ ಆ ಒಂದು ಮನಸ್ಸಿನ ಕಷ್ಟದಿಂದ ಹೋಗುವಷ್ಟು ಒಂದು ಉತ್ಸಾಹ ಇರಲ್ಲ, ಕೆಲವರಿಗೆ ಅರ್ಜೆಂಟ್ ಏನಾದರೂ ಬೇಕು, ದೂರ ಇದ್ದಾರೆ. ಸೊ ಅಂಥವರಿಗೆ ನಾವು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು, 2018ರಲ್ಲಿ ಸ್ಟಾರ್ಟ್ ಮಾಡಿದ್ದು, ಕೋವಿಡ್ ಸ್ವಲ್ಪ ಮುಂಚೆ. ಸೊ ಸ್ಟಾರ್ಟ್ ಮಾಡಿದ್ದು ಹೆಲ್ಪ್ ಲೈನ್. ಸೊ ಮನೆಯಿಂದನೇ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಎಮರ್ಜೆನ್ಸಿ ಪ್ರಾಬ್ಲಮ್ಸ್ಗೆ, ಅಥವಾ ಸಡನ್ ಕ್ರೈಸಿಸ್ ಇದೆ, ಸುಸೈಡಲ್ ಏನಾದರೂ ಸಾಯುವಂತ ಅನಿಸೋ ಆ ಟೆಂಡೆನ್ಸಿ ಇರುತ್ತೆ, ಯಾರಿಗೆ ಅದನ್ನೆಲ್ಲ ಅರ್ಜೆಂಟ್ ಏನಾದರೂ ಬೇಕು, ತೊಂದರೆ ಬರುತ್ತೆ. ಸೊ ಆ ಥರ ಇರೋರಿಗೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಅಂತ ಇದೆ. ಅದರ ನಂಬರ್ 9108919025. ಸೊ ಇದು ಗೂಗಲಲ್ಲಿ ಹಾಕಿದ್ರು ಬರುತ್ತೆ. ಸೊ ಸೈಕ್ಯಾಟ್ರಿ ಹೆಲ್ಪ್ ಲೈನ್. ಸೊ ನಮಗೆ ವಿದೇಶದಿಂದ ಕೂಡ ಜನರು ಫೋನ್ ಮಾಡ್ತಾರೆ ಅರ್ಜೆಂಟ್ ಸರ್ವಿಸಸ್ ಹೆಲ್ಪಿಗೆ. ಡಾಕ್ಟರ್, ಇದು ಸೆಂಟರ್ ಸ್ಟಾರ್ಟ್ ಆಗಿರೋದು 2019, ಹೆಲ್ಪ್ ಲೈನ್ ಸ್ಟಾರ್ಟ್ ಆಗಿರೋದು 2000, ಅದರ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆವು. ಓಕೆ, ಅದರ ಮುಂಚೆನೇ ಹೆಲ್ಪ್ ಲೈನ್ ಸ್ಟಾರ್ಟ್ ಆಗಿದೆ. ಮಂಗಳೂರಿನ ಮೇಯರ್ ಭಾಸ್ಕರ್ ಅವರು ಬಂದು ಇನಾಗ್ರೇಟ್ ಮಾಡಿದ್ರು. ಓಕೆ ಡಾಕ್ಟರ್, ಈಗ ನಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಏನು ಫ್ಯೂಚರ್ ಪ್ಲಾನ್ಸ್ ಇದೆ ಸೆಂಟರ್ದಲ್ಲಿ? ನಮ್ಮದು OP ಸರ್ವಿಸಸ್, IP ಸರ್ವಿಸಸ್, ಹೆಲ್ಪ್ ಲೈನ್ ಸರ್ವಿಸಸ್, ರಿಹ್ಯಾಬಿಟೇಷನ್ ಸರ್ವಿಸಸ್, ಸೊ ಎಲ್ಲ ಸ್ಟಾರ್ಟ್ ಮಾಡಿದೆವು. ಬಟ್ ಇದು ನನ್ನ ಪ್ರಕಾರ ಎಲ್ಲ ಸ್ವಲ್ಪ ತುಂಡಾಗಿದೆ. ಸೊ ಇನ್ನು ಮುಂದೆ ಯೋಚನೆ ಮಾಡೋದಂದರೆ ನಮ್ಮ ಈ ರೀಜನ್ಗೆ, ಮಂಗಳೂರಿಗೆ ಅಥವಾ ಸುತ್ತಮುತ್ತಲಿನ ಪ್ರದೇಶಕ್ಕೆ ಒಂದು ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ಬೇಕು. ಸೊ ಏನೇ ಮನಸ್ಸಿನ ಪ್ರಾಬ್ಲಮ್ ಇದ್ದರೂ ಒಂದು ಕಡೆ ಹೋದರೆ ಎಲ್ಲ ಸಿಗುವಂಥದ್ದು. ಸೊ ಆ ಥರ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು. ಈ ನಮ್ಮ ಪ್ರದೇಶ ಜನರಿಗೆ ಅದರ ಬೆನಿಫಿಟ್ ಆಗಬೇಕು ಅಂತ ನನ್ನ ಆಸೆ. ಒಂದೇ ಸೂರಿನಡಿ ಎಲ್ಲ ಸಿಗುವಂಥದ್ದು. ಸೊ ಏನೇ ಸಮಸ್ಯೆ ಇದ್ರೂ ಜಸ್ಟ್ ಅಲ್ಲಿ ಹೋದರೆ ಆಯಿತು, ಎಲ್ಲ ಸರ್ವಿಸಸ್ ಅಲ್ಲೇ ಸಿಗುವಂಥದ್ದು. ಆ ದೃಷ್ಟಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಐ ಥಿಂಕ್ ಬೇಗನೆ ಆ ಥರ ಆಗಬೇಕು. ಯಾವ ಎಕ್ಸ್ಪೆಕ್ಟ್ ಮಾಡ್ಬೋದು ಡಾಕ್ಟರ್ ಇದನ್ನ? ಮ್ಯಾನೇಜ್ಮೆಂಟ್ ಎಲ್ಲರೂ ಹೆಲ್ಪ್ ಮಾಡಿದರೆ, ದೇವರ ಆಶೀರ್ವಾದ ಮಾಡಿದರೆ ಬೇಗನೆ ಆಗ್ಬೋದು. ಸೊ ಅದಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಮೊದಲ ಪ್ರಶ್ನೆ, ಸಾಮಾನ್ಯವಾಗಿ ಕಾಣುವಂತಹ ಈ ಮಾನಸಿಕ ಸಮಸ್ಯೆಗಳು ಯಾವುದು? ನಮ್ಮ ಸಮಾಜದಲ್ಲಿ ಎಲ್ಲ ಥರದ ಮಾನಸಿಕ ಕಾಯಿಲೆಗಳು ಕಂಡುಬರುತ್ತದೆ. ಈಗ ನಮ್ಮ ಸೆಂಟರ್ನಲ್ಲಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಲಭ್ಯವಿದೆ. ಸಾಮಾನ್ಯವಾಗಿ ಕಾಣುವಂತಹ ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ಎಂದರೆ ಬುದ್ಧಿಮಾಂದ್ಯತೆ, ಆಟಿಸಮ್, ADHD. ಇದಲ್ಲದೆ ಈಗ ಹದಿಹರೆಯದವರಲ್ಲಿ ನಾವು ಫೋನ್ ಎಡಿಕ್ಷನ್ ಮತ್ತು ಮಾದಕ ವ್ಯಸನಗಳನ್ನು ಕಂಡುಬರಬಹುದು. ಇನ್ನು ಮಧ್ಯವಯಸ್ಕರಲ್ಲಿ ನಾವು ನೋಡೋದಿದ್ರೆ ಖಿನ್ನತೆ, ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್, ಇದಲ್ಲದೆ ಮಾದಕ ವ್ಯಸನವು ಕೂಡ ಕಂಡುಬರುತ್ತದೆ. ವಯಸ್ಕರಲ್ಲಿ ಅಥವಾ ಮಧ್ಯವಯಸ್ಕರಲ್ಲದೆ ಹಿರಿಯ ವಯಸ್ಸಿನವರಲ್ಲಿ ನಾವು ಸಾಮಾನ್ಯವಾಗಿ ಕಾಣುವುದಂದರೆ ಡೆಲೀರಿಯಂ, ಇನ್ನು ಡೆಮೆನ್ಷಿಯಾ ಅಂದರೆ ಮರೆಗುಳಿತನ, ಇದಲ್ಲದೆ ಖಿನ್ನತೆಯನ್ನು ಕೂಡ ಕಂಡುಬರುವುದು. ಡಾಕ್ಟರ್, ಇದು ಯಾವ ಕಾರಣಕ್ಕಾಗಿ ಬರುತ್ತೆ? ಇದು ಮುಖ್ಯವಾಗಿ ಒಂದು ನರದ ಸಮಸ್ಯೆ, ಮೆದುಳಿನ ನರಗಳ ತೊಂದರೆಯಿಂದಾಗಿ ಕಂಡುಬರುವಂಥದ್ದು. ಇನ್ನು ಇದಲ್ಲದೆ ಕೌಟುಂಬಿಕ ಕಲಹಗಳು, ಇನ್ನು ಸ್ಟ್ರೆಸ್, ಒತ್ತಡ, ಇದರಿಂದಾಗಿ ಮಾದಕ ವ್ಯಸನಗಳ ಕುರಿತು ಏನು ಹೇಳ್ತೀರಾ ಡಾಕ್ಟರ್? ಮಾದಕ ವ್ಯಸನಗಳು ಒಂದು ಇಂಡಿವಿಜುವಲ್ ಅಂದರೆ ಒಬ್ಬನಲ್ಲಿ ಅಲ್ಲದೆ ಇಡೀ ಕೌಟುಂಬಿಕ ಮತ್ತು ಸಮಾಜದ ತೊಂದರೆ. ಇದು ಸಾಮಾಜಿಕವಾಗಿ ಮನುಷ್ಯರಲ್ಲಿ ದೊಡ್ಡ ತೊಂದರೆಯನ್ನು ಮಾಡಬಹುದು. ಇದು ನರದ ಸಮಸ್ಯೆ, ಅದಲ್ಲದೆ ಕೌಟುಂಬಿಕ ಕಲಹಗಳು ಮತ್ತು ಸ್ಟ್ರೆಸ್ ಇಂದಾಗಿ ಸ್ಟಾರ್ಟ್ ಆಗ್ತದೆ.
ಸಾಮಾನ್ಯವಾಗಿ ನಮ್ಮಲ್ಲಿ ಸೆಂಟರ್ನಲ್ಲಿ ಕಂಡು ಬರುವಂತಹ ವಸ್ತುಗಳಂದ್ರೆ ಫಸ್ಟ್ ಮದ್ಯಪಾನ, ಇದಲ್ಲದೆ ಹೊಗೆ ಸೊಪ್ಪು, ಕೊಕೇನ್, ಕ್ಯಾನಬಿಸ್, MDMA, ಇದಲ್ಲದೆ ಹಲವಾರು ರೀತಿಯ ಮಾದಕ ವಸ್ತುಗಳನ್ನು ನಾವು ಇಲ್ಲಿ ನೋಡ್ತೇವೆ. ಇದೆಲ್ಲದಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಲಭ್ಯವಿದೆ, ಕೌನ್ಸೆಲಿಂಗ್ ಲಭ್ಯವಿದೆ, ಅದಕ್ಕೆ ಬೇಕಾದ ಮೆಡಿಕೇಶನ್ಸ್ ಮಾತ್ರೆಗಳು ಕೂಡ ಲಭ್ಯವಿದೆ. ಸೊ ಆಲ್ಮೋಸ್ಟ್ ಎಷ್ಟು ಮಂತ್ಸ್ ಕೋರ್ಸ್ ಬೇಕಾಗುತ್ತೆ? ಬೇಗ ಟ್ರೀಟ್ಮೆಂಟ್ ಆಗ್ತದೆ. ಪೇಷಂಟ್ಸ್ ಬಂದ ಕೂಡಲೇ ಅವರಿಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೇವೆ, ಅದಲ್ಲದೆ ಕೌನ್ಸೆಲಿಂಗ್ ಕೊಡ್ತೇವೆ. ಮೆಡಿಕೇಶನ್ಸ್ ಬೇಕಾದರೆ ಈ ಡ್ರಗ್ಸಿನ ಆಸೆ ಕಮ್ಮಿ ಮಾಡಲಿಕ್ಕೆ ಆಂಟಿ ಕ್ರೇವಿಂಗ್ ಮೆಡಿಕೇಶನ್ಸ್ ಕೂಡ ಲಭ್ಯವಿದೆ. ಪೇಷಂಟ್ಸ್ ಬೇಕಾದನ್ನು ಚೂಸ್ ಮಾಡಬಹುದು, ಅವರ ಚಾಯ್ಸ್ ಪ್ರಕಾರ ನೀವು ಟ್ರೀಟ್ಮೆಂಟ್. ಹೌದು, ಅವರಿಗೆ ಎಲ್ಲ ರೀತಿಯಂತಹ ಮೆಡಿಕೇಶನ್ಸ್ ಲಭ್ಯವಿದೆ. ಪ್ಲಸ್ ಅವರು ಸಮಾಜದಲ್ಲಿ ಯಾರಿಗೂ ತಿಳಿಯದೆ ಇದಕ್ಕೆ ಬಂದು ಟ್ರೀಟ್ಮೆಂಟ್ ತಗೊಳ್ಬಹುದು ಸೈಲೆಂಟ್ ಆಗಿ. ಡಾಕ್ಟರ್, ಸಾಮಾನ್ಯವಾಗಿ ಒಂದು ಡೈಲಿ ಲೈಫಲ್ಲಿ ನಮಗೆ ಕೇಳಿ ಬರುವಂತಹ ಪದ ಅಂದ್ರೆ ಡಿಪ್ರೆಷನ್, ಖಿನ್ನತೆ. ಸೊ ಈ ಖಿನ್ನತೆ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಖಿನ್ನತೆ ಇತ್ತೀಚಿನ ಸಮಾಜದಲ್ಲಿ ಒತ್ತಡದಿಂದ ಮತ್ತು ಸ್ಟ್ರೆಸ್ ಅದರಿಂದ ಮತ್ತೆ ಕೌಟುಂಬಿಕ ಕಲಹಗಳು ಇದರಿಂದಾಗಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಈಗ ನಮ್ಮಲ್ಲಿ ಇದಕ್ಕೆ ಎಲ್ಲ ತರದ ಟ್ರೀಟ್ಮೆಂಟ್ ಲಭ್ಯ. ಅದರ ಸಾಮಾನ್ಯವಾದ ಲಕ್ಷಣಗಳೆಂದ್ರೆ ಒಂಟಿತನ, ಬೇಜಾರು, ಸುಮ್ಮನೆ ಅಳು ಬರುವುದು, ಮತ್ತೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯೋಚನೆ, ಮೈಯೆಲ್ಲ ನೋವು, ಆಮೇಲೆ ಇತರ ಹಲವಾರು ಗುಂಪಿನ ಸಮಸ್ಯೆಗಳು ಇರ್ತದೆ. ಅವರಿಗೆ ಊಟ ಕೂಡ ರುಚಿಸುವುದಿಲ್ಲ, ಅವರ ಫ್ರೆಂಡ್ಸ್ ಜೊತೆ ಮಾತಾಡ್ಲಿಕ್ಕೂ ಆಗುದಿಲ್ಲ, ಹಾಗಾಗಿ ಒಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಇವರು ಇಲ್ಲಿ ಅವರ ಫ್ಯಾಮಿಲಿಯವರು ಕರ್ಕೊಂಡು ಬಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಲಭ್ಯ. ಸೊ ಇದು ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ, ಕಂಪ್ಲೀಟ್ ಆಗಿ ಗುಣ ಆಗ್ತದೆ. ಅದಕ್ಕೆ ಬೇಕಾದ ಮೆಡಿಕೇಶನ್ಸ್ ಮತ್ತು ಮುಖ್ಯವಾಗಿ ಕೌನ್ಸೆಲಿಂಗ್ ಬೇಕಾಗುತ್ತೆ. ಡಾಕ್ಟರ್, ಇನ್ನೊಂದು ಪದ ನಾವು ಸಮಾಜದಲ್ಲಿ ಜಾಸ್ತಿ ಕೇಳಿ ಬರುವಂತದ್ದು ಅಂದ್ರೆ ಆಂಗ್ಸೈಟಿ, ಉದ್ವೇಗ. ಸೊ ಇದು ಯಾಕಾಗಿ ಬರುತ್ತೆ, ಇದರ ಲಕ್ಷಣ ಹೇಗಿರುತ್ತೆ? ಆಂಗ್ಸೈಟಿ ಅಂದ್ರೆ ಇದು ಉದ್ವೇಗ ಅಥವಾ ಟೆನ್ಷನ್ ಅಂತ ಹೇಳಿ ನಾರ್ಮಲ್ ಆಗಿ ಜನರು ಹೇಳ್ತಾರೆ. ಇದರ ಸಾಮಾನ್ಯವಾದ ಲಕ್ಷಣಗಳಂದ್ರೆ ಎದಿಬಡಿತ ಜೋರಾಗುವುದು, ಭಯ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಭಯ, ಆಮೇಲೆ ಕೈಯೆಲ್ಲ ನಡುಗುವುದು, ಜಾಸ್ತಿ ಬೆವರು ಬರುವುದು, ಮತ್ತೆ ಇವರು ಕೂಡ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೆ ದಿನನಿತ್ಯ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಮುಖ್ಯವಾದ ತಲೆಯಲ್ಲಿರುವ ಯೋಚನೆ ಅಂದ್ರೆ ಮುಂದೆ ಏನಾಗಬಹುದು, ನನ್ನ ಕೆಲಸ ಏನಾಗಬಹುದು, ಈ ತರದ ಒಂದು ಭಯ. ಇದಕ್ಕೆ ಬೇಕಾದಾಗ ನಾವು ಕೌನ್ಸೆಲಿಂಗ್ ಮಾಡ್ತೇವೆ. ಮುಖ್ಯವಾಗಿ ಮಾಡಬೇಕಾದ್ದು ಏನು ಅಂದ್ರೆ ಇದರಲ್ಲಿ ಇರುವಂತಹ ಮೇನ್ ಒತ್ತಡಕ್ಕೆ ಕಾರಣ ಏನು ಅಂತ ಹೇಳೋದನ್ನ ಹುಡುಕ್ತೇವೆ. ಇದಕ್ಕೆ ಮೇನ್ ಆಗಿ ಒಳ್ಳೆಯ ಇಂಟರ್ವ್ಯೂ ಮಾಡಬೇಕಾಗ್ತದೆ. ಪೇಷಂಟ್ಸ್ನ ಎಲ್ಲ ಕಥೆಯೆಲ್ಲ ಪ್ರಾಬ್ಲಮ್ಸ್ ಅನ್ನು ಕೇಳಿ ಈ ಮೇನ್ ಒತ್ತಡ, ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಹುಡುಕಿ ಅದಕ್ಕೆ ಬೇಕಾದ ಸೂಕ್ತ ಕೌನ್ಸೆಲಿಂಗ್ ಮತ್ತು ಟ್ರೀಟ್ಮೆಂಟ್ ಬೇಕಾದ್ರೆ ಮೆಡಿಕೇಶನ್ಸ್ ಕೂಡ ಕೊಡ್ತೇವೆ. ಡಾಕ್ಟರ್, ಲಾಸ್ಟ್ ಒಂದು ಕ್ವಶನ್ ಅಂದ್ರೆ ಈ ಖಿನ್ನತೆ ಆಗಲಿ ಆಂಗ್ಸೈಟಿ ಆಗಲಿ ನಮಗೆ ನಾರ್ಮಲ್ ಡೈಲಿ ಸಿಚುವೇಶನ್ಸ್ ಅಲ್ಲಿ ಇರುತ್ತೆ. ಏನಾದ್ರೂ ಒಂದು ಸಿಚುವೇಶನ್ ಆದ್ರೆ ಕೋಪ ಬರೋದು ಅದು ಸಾಮಾನ್ಯ, ಅಥವಾ ಏನಾದ್ರೂ ಒಂದು ಬೇಜಾರಾಗುವಂತ ಸಂಗತಿ ಆದ್ರೆ ಬೇಜಾರಾಗುವುದು ಸಾಮಾನ್ಯ. ಖಿನ್ನತೆಗೂ ಈ ಸಾಮಾನ್ಯವಾಗಿ ಸಿಚುವೇಶನ್ ಇಂದ ಬರುವಂತಹ ಬೇಜಾರಿಗೂ ಇರುವಂತಹ ವ್ಯತ್ಯಾಸ? ಈಗ ನೀವು ಹೇಳುವಂತದ್ದು ಪ್ರೊಬ್ಯಾಬ್ಲಿ ಡಿಪ್ರೆಷನ್ ಇರಬೇಕು. ಮೇನ್ ಆಗಿ ಏನು ಅಂದ್ರೆ ಸಾಮಾನ್ಯವಾಗಿ ಇರುವ ಬೇಜಾರಲ್ಲಿ ಪೇಷಂಟ್ ಬೇಜಾರಾಗ್ತಾನೆ, ಆದ್ರೆ ಅದಾದ ಮೇಲೆ ಅವನ ದಿನನಿತ್ಯದ ಚಟುವಟಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅವನ ಕೆಲಸ ಅವನದೇನಿದೆ ಅದಕ್ಕೆ ಹೋಗ್ತಾ ಇರ್ತಾನೆ, ಬೇಜಾರು ಇರಬಹುದು. ಮತ್ತೆ ಫ್ಯಾಮಿಲಿಯವರ ಸಪೋರ್ಟ್ ಇದ್ರೆ ಅವನು ಕೂಡ ಸ್ವಲ್ಪ ಈ ಪ್ರಾಬ್ಲಮ್ ಬಗ್ಗೆ ಯೋಚಿಸಿದ್ರೆ ಈ ತೊಂದರೆಯಿಂದ ಆಚೆ ಬರ್ತಾನೆ, ಅವನಷ್ಟಕ್ಕೆ ಆಚೆ ಬರ್ತಾನೆ. ಅಥವಾ ಫ್ರೆಂಡ್ ಸಪೋರ್ಟ್ ಬೇಕು, ಒಂದು ವಾರ 10 ದಿನದಲ್ಲಿ ಪ್ರಾಬ್ಲಮ್ ಇಂದ ಆಚೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾವಾಗ ಇಂಟರ್ವ್ಯೂನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೇವೆ ಅಂದ್ರೆ ಪೇಷಂಟಿಗೆ ಈ ಸಮಸ್ಯೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗದೇ ಇದ್ದಾಗ, ಅವನು ಕೆಲಸ ಮಾಡ್ಲಿಕ್ಕೆ ಆಗದೆ ಈ ಎಲ್ಲ ಸಿಂಪ್ಟಮ್ಸ್ ಗುಂಪಿನದ್ದು ಏನಿದೆ ಅದು ಬಂದಾಗ ಅವನಿಗೆ ಟ್ರೀಟ್ಮೆಂಟ್ ಬೇಕು. ತೀವ್ರ ಹಂತಕ್ಕೆ ಹೋದಾಗ, ಒಂದು ಮಿತಿ ಮೀರಿದಾಗ, ಕೆಲಸ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಅದನ್ನು ಕಾಯಿಲೆ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಮಿಸಸ್ ಸೌಮ್ಯ ಪುತ್ರನ್, ಸೈಕಾಲಜಿಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಡಾಕ್ಟರ್ ನಮಸ್ತೆ. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಹೇಳಬೇಕು, ಯು ಹ್ಯಾವ್ ಗುಡ್ ಸ್ಮೈಲ್. ಥ್ಯಾಂಕ್ ಯು. ಮೊದಲ ಪ್ರಶ್ನೆ, ಈ ಕೌನ್ಸಿಲಿಂಗ್ ಅಂದ್ರೆ ಏನು? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಕೆಲವರು ತಮ್ಮ ಸಮಸ್ಯೆಯನ್ನು ತಾವೇ ಅರಿತುಕೊಂಡು ಪ್ರಪಂಚದಿಂದ ಹೊರಗಡೆ ಬರುವ ಪ್ರಯತ್ನವನ್ನು ಮಾಡುತ್ತಾರೆ. ಆದರೆ ಕೆಲವರು ತಮ್ಮ ಸಮಸ್ಯೆಗಳನ್ನು ಏನೆಂದು ಅರಿವು ಇಲ್ಲದೆ ಹಾಗೆಯೇ ಸಮಸ್ಯೆಯಲ್ಲಿ ಅವರು ಮುಳುಗಿ ಹೋಗುತ್ತಾರೆ. ಅಂಥವರಿಗೆ ಸಹಾಯ ಮಾಡಲು ಸಮಾಲೋಚನೆ ಬಹಳ ಅವಶ್ಯಕವಾಗಿ ಇರುತ್ತದೆ. ಸಮಾಲೋಚಕಳಾಗಿ ನಾನು ಎನ್ಕರೇಜ್ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ಆತ್ಮ ಸಲಹಾ ಚಿಕಿತ್ಸೆಯನ್ನು ಒದಗಿಸುತ್ತೇನೆ.
ಸಮತ್ವ ಅಂದರೆ ಏನು? ನನ್ನ ದೃಷ್ಟಿಯಲ್ಲಿ ಸಮತ್ವ ಅಂದರೆ ಮಕ್ಕಳಾಗಲಿ ಅಥವಾ ವೃದ್ಧರಾಗಲಿ, ಸಣ್ಣ ಮಕ್ಕಳಾಗಲಿ, ದೊಡ್ಡವರಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ಪ್ರತಿಯೊಂದರಿಗೂ ಸಮಸ್ಯೆ ಇದ್ದೇ ಇರುತ್ತದೆ. ಆದರೆ ಅವನ ಜೀವನ ಶೈಲಿ ಮತ್ತು ಅದರ ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿ ತೊಂದರೆಯು ಎದುರಿಸುತ್ತಾರೆ. ಸೊ ಈ ಸಮಯದಲ್ಲಿ ನಮಗೆ ಆತ್ಮ ಸಮಾಲೋಚನೆ ತುಂಬ ಉಪಯೋಗವಾಗುತ್ತದೆ. ಆತ್ಮ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್, ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೌನ್ಸಿಲಿಂಗ್. ಅಂದರೆ ಕೆರಿಯರ್ ಕೌನ್ಸಿಲಿಂಗ್ ಇರ್ಬೋದು, ವೊಕೇಶನಲ್ ಕೌನ್ಸಿಲಿಂಗ್ ಇರ್ಬೋದು, ಮ್ಯಾರೇಜ್ ಕೌನ್ಸಿಲಿಂಗ್ ಇರ್ಬೋದು, ಕಪಲ್ ಕೌನ್ಸಿಲಿಂಗ್. ಸೊ ಈ ನಮ್ಮ ಸೆಂಟ್ರಲ್ಲಿ ಇಟ್ ಈಸ್ ಬೇಸಿಕಲಿ ಅ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅಂದ ಮೇಲೆ ತುಂಬ ಮಾನಸಿಕ ಸಮಸ್ಯೆಯಲ್ಲಿ ಇದ್ದವರು ಬರ್ತಾರೆ. ಆದರೆ ಅವರ ಕುಟುಂಬಸ್ಥರಿಗೆ ಮಾನಸಿಕ ಸಮಸ್ಯೆ ಏನು ಅಂತ ಅದರ ಬಗ್ಗೆ ಜಾಸ್ತಿ ಅರಿವಿರುವುದಿಲ್ಲ. ಸೊ ಈ ಒಂದು ಆತ್ಮ ಸಮಾಲೋಚನೆಯಿಂದ ಆ ಒಂದು ರೋಗದ ಲಕ್ಷಣವನ್ನು ನಾವು ಫ್ಯಾಮಿಲಿ ಮೆಂಬರ್ಸಿಗೆ ತಿಳಿಸಬಹುದು, ಅದರ ಬಗ್ಗೆ ಜಾಸ್ತಿ ಅರಿವು ಮೂಡಿಸಬಹುದು. ಓಕೆ ಮ್ಯಾಮ್, ನೀವು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡಿದ ಕಾರಣ ಕೇಳ್ತಿದ್ದೀನಿ. ಒಂದು ಸೈಕಾಲಜಿ ಸಮಸ್ಯೆ ಅಂದರೆ ಅವರ ಸುತ್ತಮುತ್ತಲಿನ ವಾತಾವರಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಅವ್ರ ಜೊತೆಗೆ ಬಿಹೇವ್ ಮಾಡ್ತಾರೆ ಅನ್ನೋದು. ಸೊ ಆ ಪೇಷಂಟ್ನ ಫ್ಯಾಮಿಲಿ ಮೆಂಬರ್ಸ್ಗೂ ನೀವು ತಿಳಿಸ್ತೀರಾ ಈ ರೀತಿ ಬಿಹೇವ್ ಮಾಡಬೇಕು, ಈ ರೀತಿ ನೀವು ಅವ್ರ ಜೊತೆಗೆ ಇರಬೇಕು ಅಂತ? ವೆಲ್, ಆಫ್ ಕೋರ್ಸ್, ಬಿಕಾಸ್ ಯಾವುದೇ ಮಾನಸಿಕ ಸಮಸ್ಯೆಯಲ್ಲಿ ಈಗ ಬೇರೆ ಶಾರೀರಿಕ ಸಮಸ್ಯೆಯಲ್ಲಿ ಅವರು ಒಂದು ಚಿಕಿತ್ಸೆಯನ್ನು ತಗೊಳ್ತಾರೆ ಮತ್ತು ಅದಕ್ಕೆ ಸರಿಯಾದ ಪರಿಹಾರವನ್ನು ತಗೊಳ್ತಾರೆ, ಫಿಸಿಯೋಲಾಜಿಕಲ್ ಏಡ್ ಅಂತ ಹೇಳ್ತೀವಿ. ಆದರೆ ಮಾನಸಿಕ ಸಮಸ್ಯೆ ಇಟ್ ಈಸ್ ನಾಟ್ ಲೈಕ್ ಅದರ್ ಫಿಸಿಯೋಲಾಜಿಕಲ್ ಡಿಸಾರ್ಡರ್. ಇನ್ ಮೆಂಟಲ್ ಇಲ್ನೆಸ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಸೊ ನಾವು ಹೇಳ್ತೀವಿ ಇದೊಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ. ಅದರಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಆಮೇಲೆ ಸೈಕಾಲಜಿಸ್ಟ್ ಇದ್ದಾರೆ, ಸೈಕ್ಯಾಟ್ರಿ ನರ್ಸ್ಗಳು ಇರುತ್ತಾರೆ, ಅದು ಅಲ್ಲದೆ ಸೈಕ್ಯಾಟ್ರಿ ಸೋಷಿಯಲ್ ವರ್ಕರ್, ಅಲಾಂಗ್ ವಿತ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಫ್ಯಾಮಿಲಿ ಮೆಂಬರ್ಸ್. ಸೊ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇರ್, ಇಟ್ ವಿಲ್ ಹೆಲ್ಪ್ ಫಾರ್ ದ ಪ್ರೊಗ್ನೋಸಿಸ್ ಆಫ್ ದ ಟ್ರೀಟ್ಮೆಂಟ್. ಆ್ಯಂಡ್ ಕೆಲವು ಫ್ಯಾಮಿಲಿ ಮೆಂಬರ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಫಾರ್ ದ ರಿಕವರಿ ಆಫ್ ದ ಒಂದು ಇಲ್ನೆಸ್ ಬರಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ family members has to be there, and we will show them what is our program. And they can also be a role model. ಅವರಿಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಮಾದರಿಯಾಗಿ ಒಂದು ಕಾರ್ಯನಿರ್ವಹಿಸಬಹುದು. ಸರಿಯಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಫೈನ್ ಮ್ಯಾಮ್. ಹಾಗಾದರೆ ಆತ್ಮ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಅಂದರೆ ಏನು? ತುಂಬ ಮುಖ್ಯವಾದ ಪ್ರಶ್ನೆ. ಆತ್ಮ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಅಂದರೆ ಇಟ್ಸ್ ಎ ರಿಲೇಶನ್ಶಿಪ್ ಬಿಟ್ವೀನ್ an individual, between two individuals. There is a counselor and there is a counseling. Counseling ಅಂದರೆ people can come with a problem related to educational, vocational, or maybe relationship issues, or people are in a stress, psychiatric illnesses like mild to moderate level of anxiety ಅಂದರೆ ಆತಂಕ ಅಂತ ಹೇಳ್ತೇವೆ, mild to moderate level of depression ಖಿನ್ನತೆ ಅಂತ ಹೇಳ್ತೇವೆ, ಅಥವಾ ಇನ್ನಿತರ ಅಡಾಲಿಸೆಂಟ್ ಹದಿಹರಿಕೆ ಬರುವ ಸಮಸ್ಯೆ ಆಗಿರ್ಬೋದು. ಹಾರ್ಮೋನ್ ತುಂಬ ವ್ಯತ್ಯಾಸ ಆಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಕೆಲವರು ಡೈರೆಕ್ಟ್ ಆಗಿ ಮೆಡಿಸಿನ್ ತಗೊಳ್ಳಿಕ್ಕೆ ತುಂಬ ಹಿಂಜರಿತಾರೆ. ಸೊ ಈ ಸಮಯದಲ್ಲಿ ಅವರು ಎಣಿಸ್ಬೋದು, ನಾನು ಜಸ್ಟ್ ನನ್ನ ಪ್ರಾಬ್ಲಮನ್ನು ವೆಂಟಿಲೇಟ್ ಮಾಡಿದರೆ ನನಗೆ ಸ್ವಲ್ಪ ಈಸ್ ಫೀಲಿಂಗ್ ಆಗುತ್ತೆ, ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ ಡ್ರಗ್ಸ್ ಅಲ್ಲದೆ ಅಥವಾ ಡ್ರಗ್ಸ್ ತಗೊಳ್ಳೋದಕ್ಕಿಂತ. ಸೊ ಈ ಸಮಯದಲ್ಲಿ ಮೇ ಬಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್, ಕೌನ್ಸಿಲಿಂಗ್ ಈಸ್ ವೆರಿ ಹೆಲ್ಪ್ಫುಲ್ ಟು ಡೀಲ್ ವಿತ್ ದ ಅಡಾಲಿಸೆಂಟ್ ಪ್ರಾಬ್ಲಮ್. ಹದಿಹರೆಕೆ ಬಂದ ಸ್ಟೂಡೆಂಟ್ಸ್ ಆಗಲಿ ತುಂಬ ಹಿಂಜರಿತಾರೆ. ಸೊ ಇಲ್ಲಿ ದೇ ಆರ್ ವೆರಿ ಕಂಫರ್ಟಬಲ್ ಟಾಕಿಂಗ್ ಟು ದ ಕೌನ್ಸಿಲರ್. ಇನ್ನು ಏನಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೌನ್ಸಿಲಿಂಗ್ ಅಂದ ತಕ್ಷಣ ಅಂದರೆ ಕೆಲವರಲ್ಲಿ ಪ್ರಯತ್ನ ಮಾಡ್ತಾರೆ ಅವರವರ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ. ಇನ್ನು ಕೆಲವರು ಅವರ ಸಮಸ್ಯೆಯನ್ನು ದೊಡ್ಡದಾಗಿ ತಗೊಂಡು ಅವರೇ ತುಂಬ ಸಫರ್ ಆಗ್ತಾರೆ. ಸೊ ಆ ಸಮಯದಲ್ಲಿ ನಾನೊಂದು ಆತ್ಮ ಸಮಾಲೋಚಕಳಾಗಿ ಈ ಒಂದು ಸಂಸ್ಥೆ ಅಂದರೆ ಯೆನಪೋಯ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ ಈ ಒಂದು ಸೌಲಭ್ಯವನ್ನು ನಾನು ಒದಗಿಸುತ್ತೇನೆ. ಮತ್ತು ಇನ್ನೊಂದು ಏನಂದರೆ ನಾವು ಒಂದು ಸಮತ್ವ ಅಂತ ಹೇಳ್ತೇವೆ. ಸಮತ್ವ ಅಂದರೆ ಸಮಾನತೆ. ಯಾವುದೇ ಮನುಷ್ಯರಾಗಲಿ, ಹೆಣ್ಣಾಗಲಿ ಗಂಡಾಗಲಿ, ಆಮೇಲೆ ಮಕ್ಕಳಿಂದ ವೃದ್ಧರವರೆಗೂ ಸಮಸ್ಯೆ ಇದ್ದದೆ, ಎಲ್ಲರಿಗೂ ಸಮಸ್ಯೆ ಇದ್ದದೆ, ಮನುಷ್ಯ ಅಂದಮೇಲೆ ಸಮಸ್ಯೆ ಇದೆ. ಆದರೆ ಪ್ರತಿಯೊಂದು ವಯಸ್ಸಿನಲ್ಲಿ ಅವರ ಜೀವನ ಶೈಲಿ ಮತ್ತು ಅವರ ಬೆಳವಣಿಗೆಗೆ
ಸಂಬಂಧಪಟ್ಟ ಅಥವಾ ಬೆಳವಣಿಗೆ ಸಂಬಂಧಪಟ್ಟ ಯಾವುದೇ ಒಂದು ಗುಣಮುಖವಾಗಿ ಇಲ್ಲದಿದ್ದರೆ ಅವರು ತೊಂದರೆಯಿಂದ ಒಳಗಾಗುತ್ತಾರೆ, ತೊಂದರೆಗೊಳಗಾಗುತ್ತಾರೆ. ಅವರ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ಸೊ ಅವರ ಲೈಫ್ ಸ್ಟೈಲ್ ಹೇಗಿರ್ತದೆ, ಅವರು ಅದರಿಂದ ಹೇಗೆ ಎದುರಿಸ್ತಾರೆ, ಮತ್ತು ಪ್ರತಿಯೊಂದು ಬಾಡಿಯಲ್ಲಿ ಚೇಂಜಸ್ ಇರ್ತದೆ. ಈ ರೀತಿ ನಾನಾ ಕಾರಣದಲ್ಲಿ ಪ್ರತಿಯೊಂದಕ್ಕೂ ನಾವು ಒಂದೇ ಕಾರಣ ಅಂತ ನಾವು ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ವಿ ಹ್ಯಾವ್ ಟು ಲುಕ್ ಇನ್ ಅ ವೆರಿ ಗ್ಲೋಬಲ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು. ಮತ್ತು ಕೌನ್ಸಿಲಿಂಗೇ ಒಂದು ಹೆಲ್ಪ್ ಆಗೋದಂತ ಹೇಳೋದಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ವರ್ಕಿಂಗ್ ಫಾರ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್. ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಏನು ಅಂದರೆ, ಫಸ್ಟ್ ನಾವು ರೋಗದ ಲಕ್ಷಣಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ. ರೋಗದ ಲಕ್ಷಣ ಏನು, ಮತ್ತು ಇವಾಗ ಕೆಲವು ಕೇಸಲ್ಲಿ ಡೈರೆಕ್ಟ್ ಕೌನ್ಸಿಲಿಂಗ್ ಹೆಲ್ಪ್ ಆಗಲ್ಲ. ಸೊ ಆ ಕೇಸಲ್ಲಿ ಮೊದಲನೇದಾಗಿ ಫಾರ್ಮಕಲಾಜಿಕಲ್ ಇಂಟರ್ವೆನ್ಷನ್ ತುಂಬ ಮುಖ್ಯ. ನಮ್ಮ ರೋಲ್ ಯಾವಾಗ ಬರೋದಂದರೆ, ಫ್ಯಾಮಿಲಿಯನ್ನು ಹ್ಯಾಂಡಲ್ ಮಾಡುವಾಗ ಮತ್ತು ಪೇಷಂಟ್ ಒಂದು ರಿಕವರಿ ಆಗ್ತಾ ಬರುವಾಗ ಅವರಿಗೆ ತುಂಬ ಈ ಒಂದು ಆತ್ಮ ಸಮಾಲೋಚನೆ ಕೌನ್ಸಿಲಿಂಗ್ ತುಂಬಾ ಹೆಲ್ಪ್ ಆಗ್ತದೆ. ಸೊ ಮೆಡಿಸಿನ್ ಜೊತೆಗೆ ಕೌನ್ಸಿಲಿಂಗ್ ತುಂಬಾನೇ ಮುಖ್ಯ. ವೆರಿ ಮಚ್. ಮ್ಯಾಮ್, ಈ ಸೆಂಟರಲ್ಲಿ ಸೈಕಲಾಜಿಕಲ್ ಫೆಸಿಲಿಟೀಸ್, ಮಾನಸಿಕ ಸೌಲಭ್ಯಗಳು ಯಾವುದೆಲ್ಲ ಇದೆ? ಇನ್ನೊಂದು ತುಂಬ ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದೀರಿ ಮ್ಯಾಮ್. ಮಾನಸಿಕ ಅಂದರೆ ಸೈಕಲಾಜಿಕಲ್ ಫೆಸಿಲಿಟಿ ಅಂತ ಹೇಳಿದಾಗ ನಾವು ಈ ಸೆಂಟರ್ನಲ್ಲಿ ನಾನಾ ರೀತಿಯ ಫೆಸಿಲಿಟೀಸನ್ನು ನಾವು ಒದಗಿಸುತ್ತೇವೆ. ಮೊದಲನೇದಾಗಿ IQ ಅಸೆಸ್ಮೆಂಟ್ ಅಂತ, ಅಂದರೆ ಬುದ್ಧಿಶಕ್ತಿ ಪರೀಕ್ಷೆ 3ನೇ ವರ್ಷದಿಂದ ಶುರುವಾಗ್ತದೆ. IQ ಅಸೆಸ್ಮೆಂಟ್ 3ನೇ ವರ್ಷದ ಮೊದಲಿನ ಮಕ್ಕಳಿಗೆ ಇನ್ಫಾರ್ಮಲ್ ಆಗಿ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡುತ್ತೇವೆ. ಬುದ್ಧಿ ಶಕ್ತಿ ಪರೀಕ್ಷೆ ಅಲ್ಲದೆ ನಾವು ಕಲಿಕಾ ನ್ಯೂನ್ಯತೆ ಪರೀಕ್ಷೆ ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಸ್ಕ್ರೀನಿಂಗ್ ಅನ್ನು ಇಲ್ಲಿ ಒದಗಿಸುತ್ತೇವೆ. ಅದರ ಜೊತೆಗೆ ರೆಮಿಡಿಯಲ್ ಟ್ರೈನಿಂಗ್ ಅಂದರೆ ಒಂದು ಸ್ಕ್ರೀನಿಂಗ್ ಟೆಸ್ಟಲ್ಲಿ ರಿಸಲ್ಟ್ಸ್ ಬಂದ ಮೇಲೆ ಯಾವ ರೀತಿ ರೆಮಿಡಿಯಲ್ ಪ್ಲ್ಯಾನ್ ಅವರ ಪೋಷಕರಾಗಲಿ ಅಥವಾ ಪಾಲಕರಾಗಲಿ ಯಾವ ರೀತಿ ಅವರನ್ನು ಕೇರ್ ತೆಕ್ಕೊಳ್ಬೇಕು, ಈ ರೀತಿ ಒಂದು ಟ್ರೈನಿಂಗನ್ನು ನಾವು ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಮತ್ತು ಅದರ ಬಗ್ಗೆ ಸೈಕೋ ಎಡ್ಯುಕೇಷನ್ ಕೂಡ ನಾವು ಪೋಷಕರಿಗೆ ಮಾಡ್ತಾ ಇದ್ದೇವೆ. ಇದು ಅಲ್ಲದೆ IQ ಟೆಸ್ಟ್ ಮತ್ತು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಟೆಸ್ಟ್ ಅಲ್ಲದೆ ನಾವು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂದರೆ ಕೆಲವು ಆತಂಕದ ರೋಗದಲ್ಲಿ ಅಥವಾ ಕೆಲವು ಖಿನ್ನತೆಯ ರೋಗದಲ್ಲಿ ಅಥವಾ ಮೈಲ್ಡ್ ಸ್ಟ್ರೆಸ್, ಅಡಾಲಿಸೆಂಟ್ ಪ್ರಾಬ್ಲಮಲ್ಲಿ ಈ ಋಣಾತ್ಮಕ ಚಿಂತನೆಗಳು ತುಂಬ ರಿವಾಲ್ವ್ ಆಗುತ್ತಾ ಇರುತ್ತೆ. ನೆಗೆಟಿವ್ ಆಟೋಮ್ಯಾಟಿಕ್ ಥಾಟ್ಸ್ ಅಂತ ಹೇಳ್ತೇವೆ. ಸೊ ಋಣಾತ್ಮಕ ಯೋಚನೆಯನ್ನು ಈ ಕಾಗ್ನೇಟಿವ್ ಥೆರಪಿ ಅಂದರೆ ಅವರು ಅಂದರೆ ಮಾಲ್ ಅಡ್ಯಾಪ್ಟಿವ್ ಥಾಟ್ಸ್ ಅಂತ ಇರ್ತದೆ, ಅದನ್ನು ಅಡ್ಯಾಪ್ಟಿವ್ ಥಾಟ್ಸ್ ಅಂದರೆ ಇಟ್ ಈಸ್ ಲೈಕ್ ಚೇಂಜಿಂಗ್ ದ ನೆಗೆಟಿವ್ ಥಾಟ್ಸ್ ಇಂಟು ಪಾಸಿಟಿವ್ ಥಾಟ್ಸ್, ಚೇಂಜಿಂಗ್ ದ ನೆಗೆಟಿವ್ ಥಾಟ್ಸ್ ಇಂಟು ಪಾಸಿಟಿವ್ ಥಾಟ್ಸ್ ಆಗಿ ನಾವು ಅವರಿಗೆ ಅವರ ಥಾಟ್ಸಲ್ಲಿ ವ್ಯತ್ಯಾಸ ತರ್ತೇವೆ. ಅದು ಅಲ್ಲದೆ ಬಿಹೇವಿಯರ್ ಥೆರಪಿ ಅಂದರೆ ಮಕ್ಕಳಲ್ಲಿ ಆಟಿಸಮ್ ಅಂತ ಕಾಯಿಲೆ ಇರ್ತದೆ, ಮತ್ತು ಹೈಪರ್ ಆ್ಯಕ್ಟಿವಿಟಿ ಇರ್ತದೆ, ಮತ್ತು ಬಿಹೇವಿಯರಲ್ ಇಶ್ಯೂ ಇರ್ತದೆ, ಅಥವಾ ಎಕ್ಸಾಮಿನೇಷನ್ ಫೇಸಿಂಗ್ ಎಂಗ್ಸೈಟಿ ಇರ್ತದೆ, ಎಕ್ಸಾಮನ್ನು ಹೇಗೆ ಎದುರಿಸುವುದು. ಸೊ ಈ ಸಮಸ್ಯೆಯಲ್ಲಿ ನಾವು ಬಿಹೇವಿಯರ್ ಥೆರಪಿ ಮೂಲಕ ಇದೊಂದು ಸೊಫಿಸ್ಟಿಕೇಟೆಡ್ ಸೆಟಪ್. ಕೆಲವು ಸತಿ ಪೋಷಕರಿಗೆ ಅವರವರ ಮಕ್ಕಳನ್ನು ಹೇಗೆ ಬೆಳೆಸುವುದು ಹೇಗೆ ಅಂತ ಗೊತ್ತಿರೋದಿಲ್ಲ. ಸೊ ಆ್ಯಸ್ ಅನ್ ಎಕ್ಸ್ಪರ್ಟ್ ವಿ ವಿಲ್ ಟೆಲ್ ದೆಮ್ ಹೌ ಟು ಗೋ ಅಬೌಟ್, ಅಂದರೆ ಈ ಒಂದು ಮಕ್ಕಳನ್ನು ಹೇಗೆ ಬೆಳೆಸುವುದು, ಅಂದರೆ ಯಾವ ರೀತಿಯಲ್ಲಿ ಅವರಿಗೆ ಸ್ಟೆಪ್ಸನ್ನು ಫಾಲೋ ಮಾಡ್ಬೋದು ಅಂತ ನಾವು ಇಲ್ಲಿ ಈ ಸೆಂಟ್ರಲ್ಲಿ ನಾವು ಒದಗಿಸಿ ಕೊಡ್ತೇವೆ. ಇದು ಅಲ್ಲದೆ ಅಡಾಲಿಸೆಂಟಲ್ಲಿ ಹೊಸ ವ್ಯಕ್ತಿತ್ವ ಇವಾಲ್ವ್ ಆಗ್ತದೆ. ಅಂದರೆ ಆ 18 ಇಯರ್ಸ್ ಆಗುವಾಗ ಒಂದು 16 to 18 ಇಯರ್ಸ್ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಅವರವರದೇ ಐಡೆಂಟಿಟಿ ಡೆವಲಪ್ ಮಾಡುವ ವಯಸ್ಸಿನಲ್ಲಿ ಅವರಿಗೆ ಏನು ಸಮಸ್ಯೆ, ಅವರು ಐಡೆಂಟಿಟಿ ಕ್ರೈಸಿಸಲ್ಲಿ ಒಂದು ಪ್ರಾಬ್ಲಮಲ್ಲಿ ಇರ್ತಾರೆ. ಸೊ ಆ ಸಮಯದಲ್ಲಿ ದೇ ಡೋಂಟ್ ನೋ ವೇರ್ ದೇ ಆರ್ ಸ್ಟ್ಯಾಂಡಿಂಗ್, ಅವ್ರು ಯಾವ ಪೊಸಿಷನಲ್ಲಿ ಇದ್ದಾರೆ ಅಂತ ಗೊತ್ತಾಗಲ್ಲ. ಸೊ ಈ ಒಂದು ಸೆಂಟರ್ನಲ್ಲಿ ನಾವೊಂದು ಪರ್ಸ್ನಾಲಿಟಿ ಟೆಸ್ಟ್ ಅಂತ ಪ್ರೊವೈಡ್ ಮಾಡ್ತೇವೆ. ಅದು ಅಲ್ಲದೆ ತುಂಬ ರ್ಯಾಂಪೆಂಟ್ ಆಗಿರುವಂಥದ್ದು, ತುಂಬ ಕಾಮನ್ ಆಗಿರುವಂಥದ್ದು ನಮ್ಮ ಸೊಸೈಟಿಯಲ್ಲಿ ಸಬ್ಸ್ಟೆನ್ಸ್ ಅಬ್ಯೂಸ್, ಅಂದರೆ ಮಾದಕ ವ್ಯಸನ ಅಂತ ಹೇಳ್ಬೋದು. ಮಾದಕ ವ್ಯಸನ ಅಂದ ತಕ್ಷಣ
ನೀವು ಮೊದಲು ಹೇಳಿದ್ರಲ್ಲ ಫ್ಯಾಮಿಲಿ ಹೇಗೆ ಇನ್ವಾಲ್ವ್ ಮಾಡ್ತೀರಾ ಅಂತ, ಇಲ್ಲಿ ಪೇಷಂಟ್ಗಿಂತ ಜಾಸ್ತಿ ಫ್ಯಾಮಿಲಿಗೆ ನಾವು ಸೈಕೋ ಎಡ್ಯುಕೇಟ್ ಮಾಡ್ತೇವೆ ಮತ್ತು ಪೇಷಂಟ್ಗೆ ನಾವು ಪ್ರೈಮರಿ ಇಂಟರ್ವೆನ್ಷನ್ಸ್ ನಾವು ಇನಿಷಿಯೇಟ್ ಮಾಡ್ತೇವೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಾರ್ಮಕಲಾಜಿಕಲ್ ಇಂಟರ್ವೆನ್ಷನ್. ನಮ್ಮ ಡಾಕ್ಟರ್ ಅವರ ಹೆಲ್ಪ್ನಿಂದ ಅವರಿಗೆ ಫಸ್ಟ್ ಸ್ಟೆಪ್ ಪ್ರೈಮರಿ ಇಂಟರ್ವೆನ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅವರ ಮೋಟಿವೇಶನ್ ಲೆವೆಲ್ ಹೇಗಿದೆ ಅಂತ ನೋಡಲಿಕ್ಕೆ ಮೋಟಿವೇಶನ್ ಎನ್ಹ್ಯಾನ್ಸ್ಮೆಂಟ್ ಥೆರಪಿಯನ್ನು ನಾವು ಇಲ್ಲಿ ಒದಗಿಸುತ್ತೇವೆ. ಮ್ಯಾಮ್, ನಿಮ್ಮೊಂದು IQ ಟೆಸ್ಟ್ ಬಗ್ಗೆ ಹೇಳಿದ ಕಾರಣ ಕೇಳ್ತಿದ್ದೀನಿ. ಈ IQ ಟೆಸ್ಟ್ ಅನ್ನೋದು ಸ್ವಲ್ಪ ಸಮಸ್ಯೆ ಇದ್ದವರಿಗೆ ಮಾತ್ರ ಮಾಡುವಂಥದ್ದು ಅಥವಾ ಪ್ರತಿಯೊಂದು ಮಕ್ಕಳಿಗೂ ಮಾಡಬಹುದಾ? ವೆಲ್, IQ ಟೆಸ್ಟ್ ಅಂದ ಮೇಲೆ IQ ಎಂದಿದಾಗ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಹೇಳೋದು. ಇಂಟೆಲಿಜೆಂಟ್ ಕೋಶೆಂಟ್ ಟೆಸ್ಟ್ ಒಂದು ಫಾರ್ಮಲ್ ಆಗಿ ಅಸೆಸ್ಮೆಂಟ್ ಕಿಟ್ ಇರುತ್ತೆ, ವ್ಯಾಲಿಡ್ ಆಗಿ ರಿಲಯಬಲ್ ಆಗಿ. ಸೊ ಪ್ರತಿಯೊಂದು ಮಕ್ಕಳಿಗೆ ಒಂದು ಇಂಟೆಲಿಜೆಂಟ್ ಅಂದ ಮೇಲೆ ವ್ಯತ್ಯಾಸ ಇರುತ್ತೆ. ಅಂದರೆ ಕೆಲವು ಮಕ್ಕಳಲ್ಲಿ ಇಂಟೆಲಿಜೆಂಟ್ ಎಲ್ಲರಿಗೂ ಆ್ಯಾವ್ರೇಜ್ ಇರಲ್ಲ. ಆ್ಯಾವ್ರೇಜ್ ಇರ್ತಿದ್ರೆ ನಮ್ಮ ಪ್ರಪಂಚದಲ್ಲಿ ಬರೀ ನಾರ್ಮಲ್ ಸ್ಕೂಲೇ ಇರ್ತಿತ್ತು, ರೆಗ್ಯುಲರ್ ಸ್ಕೂಲಿಂಗ್ ಇರ್ತಿತ್ತು, ಸ್ಪೆಷಲ್ ಸ್ಕೂಲ್ ಅಂತ ಇರಲಿಕ್ಕಿಲ್ಲ, ಅಥವಾ ಸ್ಲೋ ಲರ್ನರ್ ರೆಮಿಡಿಯಲ್ ಟ್ರೈನಿಂಗ್ ಸ್ಪೆಷಲ್ ಕ್ಲಾಸ್ ಅಂತ ಇರಲಿಕ್ಕಿಲ್ಲ. ಆದರೆ IQ ತುಂಬ ರೇಂಜಲ್ಲಿ ಬರ್ತದೆ. IQ ಆ್ಯಾವ್ರೇಜ್ ಬರ್ತದೆ, ಮತ್ತು ಬಿಲೋ ಆ್ಯಾವ್ರೇಜ್ ಬರ್ತದೆ, ಅಬವ್ ಆ್ಯಾವ್ರೇಜ್ ಬರ್ತದೆ. ಸೊ ಆ್ಯಾವ್ರೇಜ್ IQ ಅಂದ ತಕ್ಷಣ ಒಂದು 90 to 100, ಅದಕ್ಕೆ ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಆ್ಯಾವ್ರೇಜ್ IQ ಲೆವೆಲ್ ಫಂಕ್ಷನಿಂಗ್ ಅಂತ. ಸೊ ಒಂದು ವ್ಯಾಲಿಡ್ ಟೆಸ್ಟ್ ಮೂಲಕ ನಾವೊಂದು ಅವರ ರೀಸನಿಂಗ್ ಕೆಪಾಸಿಟಿ, ಕಾಂಪ್ರಿಹೆನ್ಷನ್ ಕೆಪಾಸಿಟಿ, ಮತ್ತು ಅವ್ರದ್ದು ರೀಡಿಂಗ್ ಎಬಿಲಿಟಿ, ಮತ್ತು ಸ್ಪೆಲ್ಲಿಂಗ್ ಎಬಿಲಿಟಿ, ಮತ್ತು ಯಾವುದು ಹೇಳ್ಬೋದು ಅರಿಥಮೆಟಿಕ್ ಎಬಿಲಿಟಿ, ಎಲ್ಲ ರೀತಿಯ ಒಂದು ಅಸೆಸ್ ಮಾಡ್ತೇವೆ. ವ್ಯಾಲಿಡ್ ಆಗಿ ಅಸೆಸ್ ಮಾಡಿ ಅದಕ್ಕೆ ಒಂದು ರೇಂಜ್ ಅಂತ ಇರ್ತದೆ. ಸೊ ಆ ರೇಂಜಿನ ಮೂಲಕ ನಾವು ಅದನ್ನು ಸ್ಕೋರ್ ಮಾಡಿ IQ ಟೆಸ್ಟ್ ಅಂತ ರಿಸಲ್ಟನ್ನು ಕನ್ಕ್ಲೂಷನ್ಗೆ ತರ್ತೇವೆ. ಓಕೆ, ಫೈನ್ ಮ್ಯಾಮ್. ಇಲ್ಲಿವರೆಗೂ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಂಜನಾ ಜಾಯ್, ಸೈಕ್ಯಾಟ್ರಿಕ್ ಕೌನ್ಸಿಲರ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮೊದಲ ಪ್ರಶ್ನೆ, ಈ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಉದ್ದೇಶ ಏನು? ರಿಹ್ಯಾಬಿಲಿಟೇಷನ್ ಸೆಂಟರ್ ಅಥವಾ ಪುನರ್ವಸತಿ ಕೇಂದ್ರ ಅಂದರೆ ಅಲ್ಲಿ ಬರುವಂಥ ಪೇಷಂಟ್ಗಳ ಅಥವಾ ವ್ಯಕ್ತಿಗಳ ಸಾಮರ್ಥ್ಯಗಳನ್ನು ಅಥವಾ ಎಬಿಲಿಟಿಗಳನ್ನು ವರ್ಧಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಪೇಷಂಟ್ ಒಂದು ಕ್ರಾನಿಕ್ ಆಗಿರುವಂಥ ಇಲ್ನೆಸ್ ಇರುವಂಥ ಪೇಷಂಟಿನ ಎಬಿಲಿಟಿಗಳು, ಫಂಕ್ಷನಾಲಿಟಿಗಳು ಒಂದು ಹಂತಕ್ಕಿಂತ ಕಡಿಮೆ ಆಗಿರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮಂಥ ರಿಹ್ಯಾಬಿಲಿಟೇಷನ್ ಕೇಂದ್ರಗಳು ಅವರ ಸಾಮರ್ಥ್ಯಗಳನ್ನು, ಅವರ ಕಾರ್ಯಕ್ಷಮತೆಗಳನ್ನು ವರ್ಧಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಮ್ಯಾಮ್, ಈಗ ಈ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ಸಾಕಷ್ಟು ಕೇಸ್ಗಳನ್ನ ನೀವು ಸಾಲ್ವ್ ಮಾಡಿದ್ದೀರಿ. ಸೊ ಒಂದು ಎಕ್ಸಾಂಪಲ್ನ ವಿದೌಟ್ ಮೆನ್ಷನಿಂಗ್ ನೇಮ್ ನಮಗೆ ಕೊಡೋದಾದರೆ? ರೀಸೆಂಟ್ಲಿ ದಾಖಲಾದ ಒಂದು ಕೇಸನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಒಂದು ಪೇಷಂಟ್, ಒಂದು ವ್ಯಕ್ತಿ, ಅವನು 5 ವರ್ಷಗಳಿಂದ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಎನ್ನುವ ಕಾಯಿಲೆಯಿಂದ ನರಳುತ್ತಿದ್ದಾನೆ. ಈ ಕಾಯಿಲೆಯಿಂದಾಗಿ ಅವನು BCA ಗ್ರ್ಯಾಜುಯೇಟ್ ಆಗಿದ್ರೂ ಅವನಿಗೆ ಅವನ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವನಿಗೆ ಮನೆಯಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವನದು ಟೋಟಲಿ ಅವನೊಂದು ನಿಲ್ ಅಂತ ಹೇಳ್ಬೋದು ಫ್ಯಾಮಿಲಿಯಲ್ಲಿ. ಸೊ ಮನೆಯವರಿಗೂ ಇದೊಂದು ಮಾನಸಿಕ ಕಾಯಿಲೆ ಎನ್ನುವ ಅರಿವಿರಲಿಲ್ಲ. ಸೊ ಮತ್ತು ಅವರು ತುಂಬ ರಿಲೀಜಿಯಸ್ ಪ್ರಾಕ್ಟೀಸ್ ಅದರಲ್ಲೆಲ್ಲ ಹೋಗ್ತಾ ಇದ್ದರು. ಕೊನೆಗೆ ಅವರು ಹೇಗೋ ನಮ್ಮ ಸಂಸ್ಥೆಯ ಜೊತೆ ಕಾಂಟ್ಯಾಕ್ಟ್ ಆಗಿ ಈಗ ನಮ್ಮ ಕಡೆ ಅಡ್ಮಿಟ್ ಆದರು. ಸೊ ಕಳೆದ 6 ತಿಂಗಳಿಂದ ಅವನು ನಮ್ಮ ಜೊತೆ ಇದ್ದಾನೆ. ಸೊ ಇನಿಷಿಯಲಿ ನಾವು ಅವನ ಸಿಂಪ್ಟಮ್ಸ್ ಕಡೆ, ಅವನ ರೋಗ ಲಕ್ಷಣಗಳ ಕಡೆಗೆ ಗಮನ ಕೊಟ್ಟು ಅವನ ರೋಗ ಲಕ್ಷಣಗಳನ್ನು ಮಾತ್ರೆಯ ಮೂಲಕ ಕಂಟ್ರೋಲಿಗೆ ತಂದ್ವಿ. ನಂತರ ಅವನ ಸ್ಕಿಲ್ ಅಸೆಸ್ಮೆಂಟ್, ಅವನ ಕೌಶಲ್ಯಗಳ ಅಸೆಸ್ಮೆಂಟ್ ಮಾಡಿ ಸೂಕ್ತವಾದ ವೊಕೇಶ್ನಲ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಥ್ರೂ, ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಕೊಟ್ಟು ಈಗ ಅವನು ಬೇರೆಯವರ ಥರ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಈಸ್ ಗೆಟ್ಟಿಂಗ್ ಸಮ್ ಮಿನಿಮಲ್ ಸ್ಯಾಲರಿ ಮಂತ್ಲಿ. ಓಕೆ, ಸೊ ಹಿ ಈಸ್ ಗೆಟ್ ಬ್ಯಾಕ್ ಟು ಹಿಸ್ ನಾರ್ಮಲ್ ಲೈಫ್ ಅಂತ ಹೇಳ್ಬೋದು. ಸೊ ಇದು ಈ ರಿಹ್ಯಾಬಿಲಿಟೇಷನ್ನ ಮೇನ್ ಉದ್ದೇಶ. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಮಿಸಸ್ ಶ್ವೇತಾ ಅಶೋಕ್ ಶೆಟ್ಟಿ, ಕೋಆರ್ಡಿನೇಟರ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಮೊದಲ ಪ್ರಶ್ನೆ, ಈ ಸೆಂಟರಲ್ಲಿ ಆಗುವಂತಹ ಕಾರ್ಯಚಟುವಟಿಕೆಗಳು ಹೇಗಿರುತ್ತೆ? ಸೊ ನೋಡಿ, ನಮ್ಮ ಈ ಸಂಸ್ಥೆ ಹೆಸರೇನು ಎನ್ಕರೇಜ್. ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ಏನು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು ಅಲ್ವಾ?
ಸೊ ಏನಂದರೆ ಎಷ್ಟೋ ಜನ ಖಿನ್ನತೆಗೊಳಪಟ್ಟು ಬೇರೆ ಬೇರೆ ಕಾಯಿಲೆಗಳಿಂದ ಮಾನಸಿಕ ಕಾಯಿಲೆ ಬರ್ತಾರೆ. ಸೊ ಈ ಸಂಸ್ಥೆಯಲ್ಲಿ ಆ ಮಾನಸಿಕ ಕಾಯಿಲೆಗಳಿಂದ ಅವರನ್ನು ಹೊರಬರಲಿಕ್ಕೋಸ್ಕರ ನಾವು ಈ ಥರ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ತಿದ್ದೇವೆ. ಅಂದರೆ ನಾವು ಅಷ್ಟೇ, ಈಗ ಬೆಳಿಗ್ಗೆ ಎದ್ದಾಗ ಏನಾಗ್ತದೆ, ಮೂಡಿಯಾಗಿರ್ತೇವೆ, ಏನೋ ಒಂಥರ ಎದ್ದೇಳಬೇಕಲ್ಲ, ಅಡುಗೆ ಮಾಡಬೇಕಲ್ಲ, ಆಫೀಸ್ ಹೋಗ್ಬೇಕಂತ ಆ ಥರ ಇರ್ತದೆ. ಸೊ ಆಗ ನಾವೇನು ಮಾಡ್ತೇವೆ, ಸ್ವಲ್ಪ ಧ್ಯಾನ ಯೋಗ ಮಾಡೋದ್ರಿಂದ ಆ ಸ್ಟ್ರೆಸ್ಸಿಂದ ಹೊರಗೆ ಬರೋದು. ಹಾಗೆಯೇ ಈ ಸೆಂಟರಲ್ಲಿ ಅಷ್ಟೇ ಕೆಲವೊಂದು ಧ್ಯಾನ ಯೋಗಗಳನ್ನು ಮಾಡಿಸುವಂಥದ್ದು, ಕೆಲವೊಂದು ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತೇವೆ. ಯಾಕೆ ಹೇಳಿ, ಇಲ್ಲಿಂದ ಹೊರಗೆ ಹೋದಾಗ ಕೆಲವರಿಗೆ ಜೀವನ ಏನು ಅಂತನೂ ಅನುಮಾನ ಇರ್ತದೆ. ಅಂಥವರಿಗೆ ಕ್ಯಾಂಡಲ್ ಮೇಕಿಂಗ್, ಧೂಪ ಮೇಕಿಂಗ್ ಮಾಡೋದ್ರಿಂದ ಹೊರ ಹೋದಾಗ ಅವರ ಸ್ವಂತ ದುಡಿಮೆಯಲ್ಲೇ ಅವರು ಜೀವನ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ನೀಡುವಂಥದ್ದು. ಅಲ್ಲದೆ ಕೆಲವರಿಗೆ ಈ ಜನಗಳ ಮಿಡ್ಲಲ್ಲಿರುವಂದ್ರೆ ತುಂಬ ಭಯ, ಆ ಥರ ಇರುವಾಗ ಅವರನ್ನು ಇಲ್ಲಿ ನಾವು ಎಕ್ಸ್ಪೋಜರ್ ಥೆರಪಿ ಮಾಡಿಸ್ತೇವೆ. ಅಂದರೆ ಒಂದೊಂದು ಟಾಪಿಕ್ ಕೊಟ್ಟು ಪ್ರೆಸೆಂಟೇಷನ್ ಮಾಡಿಸಿ ಅಂತ. ಅಂದರೆ ಅದೊಂದು ಅವರ ಪ್ರಾರಂಭ, ಸ್ಟಾರ್ಟಿಂಗ್ ಸ್ಟೇಜ್. ಅವರನ್ನು ಹಾಗೇನೆ ಮೋಟಿವೇಟ್ ಮಾಡ್ತಾ ಮಾಡ್ತಾ ಅವರಲ್ಲೊಂದು ಕಾನ್ಫಿಡೆನ್ಸನ್ನು ಬೆಳೆಸುವಂಥದ್ದು. ಸೊ ಆ ಥರ ನಾವೆಲ್ಲ ಕಾರ್ಯಗಳನ್ನು ಮಾಡುವ ಮೂಲಕ ಅವರ ಮೇಲೆ ಅವರಿಗೇನೆ ನಂಬಿಕೆ ಬರುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಇಂಪ್ರೂವ್ ಮಾಡುವಂಥ. ಮ್ಯಾಮ್, ಈಗಾಗಲೇ ನಾವು ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾತಾಡಿದ್ವಿ. ಸೊ ಇದರಿಂದ ಪೇಷಂಟ್ಸ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಏನು ಗೊತ್ತಾ, ಈಗ ಸ್ಟಿಚಿಂಗ್ ನಾವಿಲ್ಲಿ ಹೇಳಿಕೊಡ್ತೇವೆ, ಬಟ್ ಸ್ಟಿಚಿಂಗ್ ಇಲ್ಲಿ ಬೇಸಿಕ್ ಹೇಳಿದ್ರು, ನೆಕ್ಸ್ಟ್ ಹೊರಗೆ ಹೋದಾಗ ಅವರು ಅದನ್ನು ಮುಂದುವರಿಸಿದ್ರೆ, ಮನೆಯಲ್ಲೇ ಕೂತು ಸ್ಟಿಚ್ ಮಾಡಿದರೆ ಎಷ್ಟು ಲಾಭವಂತ ಹೇಳಿ. ಹೊರಗೆ ಹೋಗಿ ಎಲ್ಲೋ ಕೆಲಸ ಹುಡುಕೋ ಬದಲು ಅವರದೇ ಒಂದು ರಿಕ್ರಿಯೇಷನಲ್ ಅಂದರೆ ಒಂದು ತರಬೇತಿ ಪಡ್ಕೊಂಡ್ರೆ ಅವರಿಗೊಂದು ಜೀವನಕ್ಕೆ ಅಂಶ ಆಯಿತು. ಅವರು ಹೊರಗೆಲ್ಲೋ ಹೋಗಿ ದುಡಿಯಬೇಕಾಗಿಲ್ಲ. ಅಂದರೆ ನಾವಿಲ್ಲಿ ಬರೀ ಬಂದ ಮೇಲೆ ಬರೀ ಮಲಗುವುದಾದ್ರೆ ಅವ್ರ ಸಮಸ್ಯೆಯಿಂದ ಹೊರಗೆ ಬಂದಾಗ ಆಗುತ್ತಾ? ಇಲ್ಲವಾ? ಸೊ ಅಂದರೆ ಮಾರ್ನಿಂಗ್ 9:30 to 3:30 ತನಕ ನಾವು ಅವರನ್ನು ಎಷ್ಟು ಎಂಗೇಜ್ ಮಾಡಲಿಕ್ಕಾಗುತ್ತೆ, ಯಾವ ಥರ ಅವರನ್ನು ಅವರ ಕೆಲವೊಂದು ಕೌಶಲ್ಯ ಇರ್ತದೆ, ಕೆಲವೊಂದನ್ನು ಡ್ರಾಯಿಂಗ್ ಎಲ್ಲ ಇಂಟ್ರೆಸ್ಟ್ ಇರ್ತದೆ, ಕೆಲವು ಚೆಸ್ ಅಲ್ಲಿ ಟ್ಯಾಲೆಂಟ್ಸ್ ಇರುತ್ತೆ. ಆ ಟ್ಯಾಲೆಂಟ್ಸ್ ಎಲ್ಲಿ ಯುಟಿಲೈಸ್ ಮಾಡಿಕೊಂಡು ತಾನೂ ಕಲಿಯೋದಲ್ಲಿ ಇನ್ನೊಬ್ರಿಗೆ ಕಲಿಸೋದರ ನಾವು ಅವಕಾಶ ಮಾಡಿಕೊಟ್ರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್, ನಾನು ನನ್ನಿಂದ ಆಗಬಹುದು ಅನ್ನೋ ಒಂದು ಕೆಪಾಸಿಟಿ ಬರುವಾಗ ಹೊರಗು ಹೋದಾಗ ಅದೇ ಯೋಚನೆಯಲ್ಲಿ ಹೊರಗೆ ಹೋಗುವಂಥದ್ದು. ಹಾಗೆ ಅವರನ್ನು ನಾವು ಬೂಸ್ಟ್ ಮಾಡ್ತೇವೆ, ಅಂದರೆ ಮೋಟಿವೇಟ್ ಮಾಡುವಂಥದ್ದು, ಎನ್ಕರೇಜ್ ಮಾಡುವಂಥದ್ದು. ಓಕೆ ಮ್ಯಾಮ್, ಈಗ ಸ್ಟಿಚಿಂಗ್ ಬಗ್ಗೆ ಮಾತಾಡಿದ್ರಿ, ಬೇರೆ ಯಾವ ರೀತಿಯಾದಂಥ ಒಂದು ಟ್ಯಾಲೆಂಟ್ ಇಂಪ್ರೂವೈಸೇಷನ್ ಮಾಡ್ತೀರಾ? ಡ್ರಾಯಿಂಗ್ಸಲ್ಲಿ ಆಗಿರ್ಬೋದು, ಕ್ರಾಫ್ಟ್ ಮೇಕಿಂಗ್, ಕವರ್ ಮೇಕಿಂಗ್. ಸೊ ಮತ್ತೆ ಏನಂದರೆ ಕೆಲವರಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಇರುತ್ತೆ ಅಲ್ವಾ, ಸಖತ್ ಇಷ್ಟ ಇರ್ತದೆ. ಸ್ಕಿಟ್ ಅಂದ್ರೆ ಒಂದು ತುಂಬ ಇಷ್ಟ. ಎಲ್ಲರೂ ನನ್ನ ಅವಕಾಶ ಸಿಗಲಿ ಅಂತ ಅವರಿಗೆ ಎಲ್ಲೇ ಅದೆಲ್ಲ ಸಿಗುವಾಗ ಏನಾಗುತ್ತೆ ಗೊತ್ತಾ, ಅವರನ್ನು ಅವರೇ ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಇಷ್ಟದ ಕೆಲಸ ಮಾಡಬೇಕಾದ್ರೆ ಅಂದ್ರೆ ನಾವಿಲ್ಲಿ ಆ ಥರ ಅವರಿಗೆ ಒದಗಿಸುವ ಕಾರಣ ಅವರು ಇಲ್ಲಿ ಇಷ್ಟಪಟ್ಟು ಇರ್ಲಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಅಲ್ಲದೆ ನಾನು ಇಲ್ಲಿಂದ ಹೋಗುವಾಗ ಒಂದು ಹೊಸ ವ್ಯಕ್ತಿ, ಅಂದ್ರೆ ಈಗ ಹಳತಿ ಏನಿತ್ತು ಆ ಪ್ರಾಬ್ಲಮ್ ಇಂದ ಹೊರಗೆ ಬಂದು ಹೊಸ ಜೀವನ ಕಂಡ್ಕೊಳ್ಬೇಕು ಅನ್ನೋ ಹುಮ್ಮಸ್ಸು ಇರುತ್ತೆ, ಆ ಒಂದು ಉತ್ಸಾಹ ಅವರಲ್ಲಿ ಬರುತ್ತೆ. ಅದನ್ನು ನಾವು ಇಲ್ಲಿ ಮಾಡುವಂಥದ್ದು ಈ ಆಪ್ತ ಸಮಾಲೋಚನೆ ಆಗಿರ್ಬೋದು, ಈ ಆಕ್ಟಿವಿಟೀಸ್ ಆಗಿರ್ಬೋದು, ಮೆಡಿಟೇಷನ್, ಯೋಗ, ಮತ್ತು ಇಲ್ಲಿ ನ್ಯೂಸ್ ಪೇಪರ್ ಸೆಷನ್ ಮಾಡಿಸ್ತೇವೆ. ಈ ನ್ಯೂಸ್ ಪೇಪರ್ ಯಾಕಂದರೆ ಒಂದು ಎದ್ದು ನಿಂತಾಗ ಆ ಒಂದು ಸ್ಟ್ಯಾಂಡಿಂಗ್ ಅಲ್ಲಿ ಕೆಲವೊಂದು ಹೆಸಿಟೇಷನ್ ಇರುತ್ತೆ, ಅದು ಅವರಿಂದ ಹೊರಗೆ ಬರಬೇಕು ಅಂತ ಹೇಳಿ ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸುವಂಥದ್ದು. ಇಲ್ಲಿ ಬೇರೆನೂ ಅವರಿಗೆ ಈಗ ಯಾವುದು ಇಂಟ್ರೆಸ್ಟ್, ಚೆಸ್ ಇದ್ರೆ ಚೆಸ್ಸು ಹೇಳಿಕೊಡ್ತೇವೆ. ಸೊ ಬೇರೆ ನಿಮಗೆ ಏನಿದೆ ಆ ಆಕ್ಟಿವಿಟೀಸ್ ಔಟ್ಡೋರು ಆಡ್ತೇವೆ, ಲಗೋರಿ, ಕ್ರಿಕೆಟ್, ಸ್ಪೇಸ್ ಕಮ್ಮಿ ಆಡ್ತೇವೆ ಹಾಗೆ. ಓಕೆ, ಅದು ಈ ರೂಮ್ ನೋಡುವಾಗಲೇ ಗೊತ್ತಾಗುತ್ತೆ ಆಕ್ಚುಲಿ, ಚೆಸ್, ಕ್ಯಾರಮ್ ಬೋರ್ಡ್ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ನಾವೇ ಆಡ್ಬಿಡೋಣ ಅಂತ ಅನ್ಸುತ್ತೆ. ಮತ್ತೆ ಗಾರ್ಡನಿಂಗ್. ಗಾರ್ಡನಿಂಗ್ ಯಾಕೆ ಗೊತ್ತುಂಟ, ಒಂದು ಮಗುವನ್ನು ನಾವು ಹೇಗೆ ಪೋಷಿಸ್ತೇವೋ ಅದೇ ಥರ ಗಿಡಗಳು. ನೀವೀಗ ಒಂದು ಗಿಡಗಳು ನೀರು ಹಾಕಿದಾಗ ಅದು ಬೆಳೀತಾಗ ನಿಮ್ಮಲ್ಲೊಂದು ಖುಷಿ ಬರುತ್ತೆ. ಯಾಕೆ ನೀವು ನೀರು ಹಾಕಿದ ಗಿಡಗಳು ಅದೇ ಥರ ಅವರಿಂದ ಅದು ಹುಮ್ಮಸ್ಸು, ನಾನು ಬೆಳೆಸಿದಲ್ವಾ ಅನ್ನೊಂದು ಖುಷಿಯಲ್ಲಿದ್ದರೆ ಕೆಲವರು ಹೊರಗೆ ಹೋದಾಗೂ ಗಾರ್ಡನಿಂಗ್ ಮಾಡ್ತಾರೆ. ಅದರಲ್ಲಿ ಒಂದು ಸಂತೃಪ್ತಿ ಇದೆಯಲ್ಲ, ಅದು ಸಿಗುವಂಥದ್ದು ಆ ಲೈಫಲ್ಲಿ ಒಂದು ಪ್ಲಸ್ ಸಿಕ್ಕಿದಾಗ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು. ಸೊ ಈ ಒಂದು ಸೂಪರ್ ಇಂಟೆನ್ಷನ್ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಗ್ಗೆ, ಮಾನಸಿಕ ಕಾಯಿಲೆಗಳ ಬಗ್ಗೆ, ಯಾವ ರೀತಿ ಅವರು ಅವರನ್ನ ಸೆಲ್ಫ್ ಮೋಟಿವೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.